ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ. ತಿಪಟೂರು ನಗರದ ಶಾರದಾ ನಗರ ರೈಲ್ವೆ ಗೇಟ್ ಮುಂಭಾಗ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರು ಹಾಸನ್ ಸರ್ಕಲ್ ರೈಲ್ವೆ ಗೇಟ್ ಬಳಿ ಪ್ರತಿಭಟನೆ ನಡೆಸಿದರು. ಕೆಪಿಸಿಸಿ ರಾಜ್ಯ ಕಾರ್ಮಿಕ ಘಟಕದ ಪ್ರಧಾನ ಕಾರ್ಯದರ್ಶಿ ಕೆಟಿ ಶಾಂತಕುಮಾರ್ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ, ಹಾಸನಕ್ಕೆ ತೆರಳುವ ಅಕ್ಕಪಕ್ಕದ ಊರುಗಳಾದ ಗುರುಗದಳ್ಳಿ, ಮಾನರಗೆರೆ ಸುಮಾರು ಊರುಗಳು ಬರುತ್ತದೆ. ಇಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತಿವೆ. ಇದರಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ತುಂಬಾ ತೊಂದರೆಯಾಗಿದೆ. ಇಲ್ಲಿ ಪ್ರತಿ 10 ನಿಮಿಷಕ್ಕೆ ಬೆಂಗಳೂರು ಕಡೆಗೆ ಹೋಗುವ ಟ್ರೈನ್ಗಳು ಬರುತ್ತಿದ್ದು, ಒಂದು ಸಾರಿ ಗೇಟ್ ಮುಚ್ಚಿದರೆ ಸುಮಾರು 1 ಗಂಟೆಗಳ ಕಾಲ ಇಲ್ಲಿ ಕಾಯಬೇಕಾಗುತ್ತದೆ ಎಂದು ಅವರು ಹೇಳಿದರು. ಓದುವ ವಿದ್ಯಾರ್ಥಿಗಳಿಗೆ ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಬಂದಿದೆ. ನಗರದಿಂದ ಪಟ್ಟಣ ಪಕ್ಕದ ಬಡಾವಣೆಗಳಿಗೆ ತೆರಳಲು ವೈದ್ಯರು ಗಂಟೆಗಟ್ಟಲೆ ಕಾಯಬೇಕಾಗುತ್ತದೆ. ಈ ಭಾಗದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡಿ ಸಾಕಷ್ಟು ಜನರಿಗೆ, ವಾಹನಗಳಿಗೆ, ಬೇರೆ ಊರುಗಳಿಗೆ ಹೋಗುವ ವಾಹನಗಳಿಗೂ ಅನುಕೂಲವಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಉಪ ತಹಶೀಲ್ದಾರ್ ಸಿಬಿ ರವಿಕುಮಾರ್ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದವರು, ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳುಹಿಸಲಾಗುವುದು, ರೈಲ್ವೆ ಇಲಾಖೆಗೂ ಈ ಮನವಿಯನ್ನು ರವಾನಿಸಲಾಗುವುದು ಎಂದರು. ಅನೇಕ ಕಾರ್ಯಕರ್ತರು, ರೈತರು, ಸಾರ್ವಜನಿಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಆನಂದ್, ತಿಪಟೂರು. ಮತ್ತೆ ನಗರ ಪ್ರದೇಶದ ಇವತ್ತು ಹಲವಾರು ಜನ ಹಾಸನ ಮಾರ್ಗವಾಗಿ ಹೋಗ್ತಾರೆ. ಇದೊಂದು ಹೈವೇ, ಇದು ಹಾಸನ ಚಿತ್ರದುರ್ಗ ಇದೊಂದು ಹೈವೇ ಇದು. ಈ ಒಂದು ಗೇಟಲ್ಲಿ ನಮ್ಮ ಎಲ್ಲರ ಬೇಡಿಕೆ ಇವತ್ತು ಮೇಲ್ಸೇತುವೆ ಬೇಕು ಅಂತ. ನಮ್ಮ ಇಡೀ ತಿಪಟೂರು ತಾಲೂಕಿನ ಒಗ್ಗಟ್ಟಾಗಿ ಪ್ರತಿಯೊಬ್ಬರ ಬೇಡಿಕೆ, ಏಕೆಂದ್ರೆ ಒಂದಲ್ಲ ಒಂದು ದಿವಸ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಕನಿಷ್ಠ ಪಕ್ಷ 1 ಗಂಟೆ ನಿಂತ್ಕೊಂತಾರೆ. ನಾನು ಮೊನ್ನೆ ಬಂದೆ, ನಾನು ಕನಸೂರಿಗೆ ಹೋಗ್ಬೇಕು ಅಂತ ಬಂದಾಗ ಕನಿಷ್ಠ ನಾನು ಹೈಕೋರ್ಟ್ ತನಕ ಟ್ರಾಫಿಕ್ ಜಾಮ್ ಆಗಿತ್ತು. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು ಬಹುಶಃ ನಮ್ಮ ಈ ಒಂದು ಭಾಗದ ಜನತೆ ಒಂದು ಕನಿಷ್ಠ ಪಕ್ಷ 2-3 ವರ್ಷದಿಂದ ಯಾವಾಗ ತಿಪಟೂರು ಇವತ್ತು ಬೆಳವಣಿಗೆಯಲ್ಲಿ ಮುಂದೆ ಹೋಗ್ತಾ ಇದೆ, ಇವತ್ತು ನಮ್ಮ ಜಿಲ್ಲೆಯ ಕೂಗು ಅಂತ ಬರ್ತಾ ಇದೆ. ಹಾಗಾಗಿ ಜನಗಳಲ್ಲಿ ಇವತ್ತು ಓಡಾಟ ಜಾಸ್ತಿ ಆಗಿದೆ. ಈ ಒಂದು ಭಾಗದ ಜನತೆ ಇವತ್ತು ಓಡಾಟ ಜಾಸ್ತಿ ಆಗಿದೆ. ಹಾಗಾಗಿ ತುಂಬಾ ಟ್ರಾಫಿಕ್ ಸಮಸ್ಯೆ ಇದೆ. ಇಲ್ಲಿ ಟ್ರಾಫಿಕ್ ಸಮಸ್ಯೆ ವ್ಯತಿರಿಕ್ತವಾಗಿದೆ. ಜನಗಳು ಇವತ್ತು ಇಲ್ಲಿ ಓಡಾಡಿರೋ ನಮ್ಮ ರೈತರಿದ್ದಾರೆ. ರೈತರು ಇವತ್ತು ತರಕಾರಿ ತಗೊಂಡು ಹೋಗ್ಬೇಕು. ರೈತರು ಹಲವಾರು ಕಾರಣಗಳಿಗಾಗಿ ಇವತ್ತು ತಿಪಟೂರಿಗೆ ಬರ್ತಾರೆ. ಹಾಗೆ ನಮ್ಮ ರೈತರ ಮಕ್ಕಳು ಇವತ್ತು ಶಾಲೆ ಕಾಲೇಜುಗಳಿಗೆ ಇವತ್ತು ನಗರ ಪ್ರದೇಶಕ್ಕೆ ಬರ್ತಾರೆ. ಬೆಳಗ್ಗೆ ಶಾಲೆ ಬರಬೇಕು ಅಂತಂದ್ರೆ ಅವರು ಕನಿಷ್ಠ ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಕಾಲೇಜು ವಿದ್ಯಾರ್ಥಿ ಹೇಳ್ತಾ ಇದ್ರು, ಕೊನೆ ಪಕ್ಷ 2 ಗಂಟೆ ನಾವು ಸ್ಕಿಪ್ ಆಗುತ್ತೆ. ಡೈಲಿ ನಾವು ಕಾಲೇಜಿಗೆ ಬರಬೇಕು ಅಂದ್ರೆ ಬೆಳಿಗ್ಗೆ ಟ್ರಾಫಿಕ್ ಜಾಮ್ ಆಗುತ್ತೆ, ಇಲ್ಲಿ ಬರೋದಕ್ಕೆ ಆಗಲ್ಲ ಒಳಗಡೆ. 2 ಗಂಟೆ ಕನಿಷ್ಠ ಪಕ್ಷ ಕಳ್ಕೊಂಡು 3ನೇ ಪೀರಿಯಡ್ ಬರ್ತೀವಿ. ನಿಮ್ಮ ಕೊನೆ ಉಳಿಯೋದು 2 ಪೀರಿಯಡ್ ಇರುತ್ತೆ. ಅದು ಮುಗಿಸ್ಕೊಂಡು ಬಂದ್ರೆ ಮತ್ತೆ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಇವತ್ತು SSLC ಓದ್ತಾ ಇರ್ತಾರೆ, PUC ಓದ್ತಾ ಇರ್ತಾರೆ. ಇವತ್ತು ಅಂತ ಒಂದು ವಿದ್ಯಾರ್ಥಿಗಳಿಗೆ ಇವತ್ತು ಟ್ರಾಫಿಕ್ ಸಮಸ್ಯೆಯಿಂದ ಹಲವಾರು ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ವಿದ್ಯಾರ್ಹತೆ ಹೊಂದಿ ಇವತ್ತು ಒಂದು ಉತ್ತೀರ್ಣರಾಗದಲ್ಲಿ ಎಲ್ಲರೂ ಹಾಸನ ರೈಲ್ವೆ ಗೇಟ್ ಮೇಲ್ಸೇತುವೆ ನಿರ್ಮಾಣಕ್ಕಾಗಿ, ತಿಪಟೂರು ನಗರದ ಹಾಸನ ರೈಲ್ವೆ ಗೇಟ್ ಮೇಲ್ಸೇತುವೆ ನಿರ್ಮಾಣಕ್ಕಾಗಿ ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ, ಹೋರಾಟ ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಹತೆ SSLC PUC. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಕೂಡ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL. ಮೊಬೈಲ್ ನಂಬರ್ 9743103968.